ಪಾಕಿಸ್ತಾನ ಆಗಸ್ಟ್ 14ರಂದು ಹಾಗೂ ಭಾರತ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನೋತ್ಸವನ್ನ ಆಚರಿಸಿಕೊಳ್ಳುತ್ತವೆ. ಮೊದಲು ಅಖಂಡ ಭಾರತ ವಿಭಜನೆಯಾಯಿತು, ನಂತರ ಎರಡು ದೇಶಗಳಿಗೂ ಸ್ವಾತಂತ್ರ್ಯ ನೀಡಲಾಯಿತು ಎಂದು ಬಹುತೇಕರು ತಿಳಿದುಕೊಂಡಿದ್ದಾರೆ. ಆದರೆ 75 ವರ್ಷಗಳ ಹಿಂದೆ ಅಖಂಡ ಭಾರತ ವಿಭಜನೆಯ ಅಸಲಿ ಕಥೆಯೇ ಬೇರೆ ಇದೆ. ಭಾರತ ಪಾಕಿಸ್ತಾನ ವಿಭಜನೆಯನ್ನ ನಿಜವಾಗಲೂ ಮಾಡಿದ್ದಾದರೂ ಯಾರು, ಯಾಕೆ ಮಾಡಿದರು, ಯಾವ ಸಂದರ್ಭದಲ್ಲಿ ಮಾಡಿದರು, ಯಾವ ಆಧಾರದಲ್ಲಿ ಮಾಡಿದರು, ಈ ಎಲ್ಲ ನಿಗೂಢ ಪ್ರಶ್ನೆಗಳು ಇವತ್ತಿಗೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಭಾರತ ಹಾಗೂ ಪಾಕಿಸ್ತಾನದ ವಿಭಜನೆಯ ಆ ಸತ್ಯ ಕಥೆಯನ್ನ, ಆ ಕಠೋರ ಸತ್ಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹೌದು, ಭಾರತ ಮತ್ತು ಪಾಕಿಸ್ತಾನ ಸ್ವಾತಂತ್ರ್ಯ ಪಡೆದು 2 ದಿನಗಳ ತರುವಾಯ, ಅಂದರೆ ಆಗಸ್ಟ್ 17, 1947ರಂದು ದೆಹಲಿಯಲ್ಲಿ ಕುಳಿತು ದೇಶದ ಇಬ್ಬಾಗ ಮಾಡಲಾಯಿತು. ಈ ಸತ್ಯ ಅರಗಿಸಿಕೊಳ್ಳುವ ಸ್ವಲ್ಪ ಕಷ್ಟ ಎನಿಸಿದರೂ ಇತಿಹಾಸ ಪುಟಗಳು ಇದಕ್ಕೆ ಸಮರ್ಪಕ ದಾಖಲೆಯನ್ನ ನೀಡುತ್ತವೆ. ಮತ್ತೊಂದು ವಿಶೇಷ ಎಂದರೆ, ಭಾರತಕ್ಕೆ ಒಮ್ಮೆಯೂ ಭೇಟಿ ನೀಡದ, ಇಲ್ಲಿನ ಭೌಗೋಳಿಕ ಪರಿಸರ ಕೊಂಚವೂ ಅರಿಯದಂತಹ ಒಬ್ಬ ವ್ಯಕ್ತಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಗಡಿರೇಖೆ ಎಳೆದಿದ್ದು ಮಾತ್ರ ಅದು ದುರ್ದೈವವೇ ಸರಿ. ಇತಿಹಾಸ ಹೇಳುವುದಾದರೆ ಏನು, ನೀವು ಕೇಳಿ. ಭಾರತ ಮತ್ತು ಪಾಕಿಸ್ತಾನ ಸ್ವಾತಂತ್ರ್ಯ ಪಡೆದಿದ್ದರೂ ಆಗಸ್ಟ್ 17ರಂದು 1947ರವರೆಗೆ ಗಡಿ ರೇಖೆ ಗುರುತೇ ಮಾಡಿರಲಿಲ್ಲ. ಆಗಸ್ಟ್ 17, 1947ರಂದು ರಾಡ್ಕ್ಲಿಫ್ ಲೈನ್, ಅಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿಯನ್ನು ಮೊಟ್ಟ ಮೊದಲ ಬಾರಿಗೆ ಬಹಿರಂಗಪಡಿಸಲಾಯಿತು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಗಡಿ ರೇಖೆ ಎಳೆದವನೇ ಬ್ರಿಟನ್ ಕಾನೂನು ತಜ್ಞ ಕ್ರಾಲ್ ಚಾನ್ ರಾಡ್ಕ್ಲಿಫ್. ಇದೇ ಕಾರಣ ಈ ಭಾರತ ಹಾಗೂ ಪಾಕಿಸ್ತಾನದ ಗಡಿಗಳನ್ನ ರಾಡ್ಕ್ಲಿಫ್ ಲೈನ್ ಎಂದೇ ಕರೆಯಲಾಗುತ್ತದೆ. ಈ ಜಾನ್ ರಾಡ್ಕ್ಲಿಫ್ಗೆ ಅಂದಿನ ಬ್ರಿಟಿಷ್ ಸರ್ಕಾರ ಭಾರತ ಮತ್ತು ಪಾಕಿಸ್ತಾನದ ಗಡಿಗಳನ್ನ ಗುರುತಿಸಲು ಜವಾಬ್ದಾರಿಯನ್ನು ಕೊಟ್ಟಿತ್ತು. ಪಂಜಾಬ್ ಮತ್ತು ಸಿಂಧ್ ಪ್ರಾಂತದ ಬಹುತೇಕ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ, ಸಿಖ್ ಮತ್ತು ಹಿಂದೂಗಳನ್ನು ಭಾರತಕ್ಕೆ ಸೇರಿಸುವಂತೆ ಗಡಿರೇಖೆ ಎಳೆಯಬೇಕೆಂದು ಅಂದಿನ ಈಸ್ಟ್ ಇಂಡಿಯಾ ಕಂಪನಿ ಸೂಚಿಸಿತ್ತು. ಅದರಂತೆ ರಾಡ್ಕ್ಲಿಫ್ ಆಗಸ್ಟ್ 17, 1947ರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಗಡಿ ರೇಖೆ ಎಳೆಯಲು ಪ್ರಾರಂಭಿಸಿದ. ಅದರಂತೆ ರಾಡ್ಕ್ಲಿಫ್ ಆಗಸ್ಟ್ 17, 1947ರಂದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯನ್ನ ಅಧಿಕೃತಗೊಳಿಸಿ ಬಹಿರಂಗಪಡಿಸಿದ. ಪಂಜಾಬ್ ಮತ್ತು ಅಖಂಡ ಬಂಗಾಳವನ್ನು ವಿಭಜನೆ ಮಾಡುವಂತೆ ಬ್ರಿಟಿಷ್ ಸರ್ಕಾರ ಸೂಚನೆ ನೀಡಿತ್ತು. 88 ಮಿಲಿಯನ್ ಜನ ವಾಸಿಸುವ 4.5 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶವನ್ನು ವಿಭಜಿಸುವ ಹೊಣೆಯನ್ನು ಕ್ಲಿಫ್ಗೆ ನೀಡಲಾಗಿತ್ತು. ಭಾರತದ ಭೌಗೋಳಿಕ ಚಿತ್ರಣದ ಬಗ್ಗೆ ಕಾರ್ಲ್ ಜಾನ್ ರಾಡ್ಕ್ಲಿಫ್ಗೆ ಮೊದಲಿನಿಂದಲೂ ಒಂದಿಷ್ಟು ಮಾಹಿತಿ ಇರಲಿಲ್ಲ. ಕೇವಲ ನಕಾಶೆ, ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ರಾಡ್ಕ್ಲಿಫ್ ಅಖಂಡ ಭಾರತವನ್ನ ಇಬ್ಬಾಗ ಮಾಡಿಬಿಟ್ಟ. ವಿಚಿತ್ರ ಏನೆಂದರೆ, ದೇಶ ವಿಭಜನೆಗೂ ಮೊದಲು ಈ ರಾಡ್ಕ್ಲಿಫ್ ಭಾರತವನ್ನೇ ಕಂಡಿರಲಿಲ್ಲ, ನೋಡಿರಲಿಲ್ಲ, ನಕ್ಷೆಯನ್ನು ಕೂಡ ಕಂಡಿರಲಿಲ್ಲ. ಅದುವೇ ನಮ್ಮ ದುರ್ದೈವ. ಜುಲೈ 8, 1947ರಂದು ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಈ ರಾಡ್ಕ್ಲಿಫ್ ಆಗಮಿಸಿದಾಗ ದೇಶ ವಿಭಜನೆ ಹೊಣೆ ನೀಡಲಾಗಿತ್ತು. ಇಂತಹ ಸಾವಿರಾರು ವರ್ಷಗಳ ಅಖಂಡ ಭಾರತವನ್ನ ಇಬ್ಬಾಗ ಮಾಡಲು ಈ ರಾಡ್ಕ್ಲಿಫ್ಗೆ ಕೇವಲ 5 ವಾರದ ಕಾಲಾವಕಾಶ ನೀಡಲಾಗಿತ್ತು. ಆಗಸ್ಟ್ 9 ಮತ್ತು 14ರ ನಡುವೆ ರಾಡ್ಕ್ಲಿಫ್ ಗಡಿರೇಖೆಯ ಗುರುತು ನಕಾಶೆ ಮಾಡಿ ಕೆಲಸ ಮುಗಿಸಿದ್ದ. ಆದರೆ ಸ್ವಾತಂತ್ರ್ಯಕ್ಕಿಂತ ಮೊದಲು ಇದನ್ನು ಬಹಿರಂಗಪಡಿಸಲು ಸಾಧ್ಯವಾಗಿರಲಿಲ್ಲ. ಕಾರಣ, ಅಲ್ಲಿ ಕೆಲವು ಗೊಂದಲಗಳಿಂದ ಜಿನ್ನಾ ಮತ್ತು ಗಾಂಧಿ ಹಾಗೂ ನೆಹರು ನಡುವೆ ದೊಡ್ಡ ವಾದ ವಿವಾದವೇ ನಡೆದಿತ್ತು. ಪಂಜಾಬ್ ಪ್ರಾಂತ್ಯದ 2 ತಹಸೀಲ್ಗಳು ಪಾಕಿಸ್ತಾನಕ್ಕೆ ಸೇರಲ್ಪಟ್ಟವು. ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ ಎಂಬ ಕಾರಣಕ್ಕೆ ಪಂಜಾಬ್ ಪ್ರಾಂತದ ಗುರುದಾಸ್ಪುರವನ್ನ ಭಾರತಕ್ಕೆ ಸೇರಿಸಲಾಯಿತು. ಆದರೆ ಇಂದಿಗೂ ಅಲ್ಲಿನ ಜನರನ್ನು ಪಾಕಿಸ್ತಾನದ ಮುಸ್ಲಿಮರು ತಮ್ಮವರೆಂದು ಒಪ್ಪಿಕೊಂಡಿಲ್ಲ. ಬೆಂಗಾಲ್ ಪ್ರಾಂತ್ಯದ ಮುಸ್ಲಿಮರೇ ಹೇರಳವಾಗಿದ್ದ ಮುರ್ಷಿದಾಬಾದ್ ಮತ್ತು ಮಾಲ್ದಾ ಜಿಲ್ಲೆಗಳಲ್ಲಿ ಪಾಕಿಸ್ತಾನ ಧ್ವಜ ಆಗಸ್ಟ್ 14ಕ್ಕಿಂತ ಮೊದಲೇ ಹಾರಲು ಪ್ರಾರಂಭಿಸಿತ್ತು. ಆದರೆ ನಂತರ ಗೊತ್ತಾಗಿದ್ದು ಆ ಪ್ರದೇಶ ಭಾರತಕ್ಕೆ ಸೇರಿದ್ದು ಎಂದು. ಕೇವಲ 2% ಮುಸ್ಲಿಮರನ್ನು ಹೊಂದಿದಂತಹ ಚಿತ್ತಗಾಂವ್ ಅಂದಿನ ಬಾಂಗ್ಲಾದೇಶ್ ಪಾಕಿಸ್ತಾನಕ್ಕೆ ಸೇರಲ್ಪಟ್ಟಿತ್ತು. ಹಾಗೆಯೇ ಕೇವಲ 30% ಇರುವಂತಹ ಮುಸ್ಲಿಂ ಜನಸಂಖ್ಯೆ ಹೊಂದಿದಂತಹ ಲಾಹೋರ್ ಕೂಡ ಈಗ ಪಾಕಿಸ್ತಾನದಲ್ಲಿದೆ. ಇಂಥ ಹಲವಾರು ತಪ್ಪುಗಳನ್ನ ಆ ಸಮಯದಲ್ಲಿ ತರಾತುರಿಯಲ್ಲಿ ಮಾಡಲಾಗಿತ್ತು. ಈ ಸಮಯದಲ್ಲಿ ಹಿಂದೂ ಮುಸ್ಲಿಂ ದಂಗೆಗಳಾಗಿ ಸುಮಾರು 10 ಲಕ್ಷ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಜಿನ್ನಾ ತಾನು ಮೊದಲ ಭಾರತ ಪ್ರಧಾನಮಂತ್ರಿ ಆಗಬೇಕೆಂದು ಹಾಗೂ ಜವಾಹರ್ಲಾಲ್ ನೆಹರು ತಾನು ಮೊದಲ ಭಾರತದ ಪ್ರಧಾನಮಂತ್ರಿ ಆಗಬೇಕೆಂದು ಅವರಿಬ್ಬರ ಜಿದ್ದಾಜಿದ್ದಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳೇ ವಿಭಜನೆಯಾಗಿ ಹೋದವು.
ಆದರೆ ನಿಜಕ್ಕೂ ಕಷ್ಟಪಟ್ಟಿದ್ದು ಹಾಗೂ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದು ಈ ಜನಸಾಮಾನ್ಯರು ಮಾತ್ರ. ಇಷ್ಟೆಲ್ಲ ಆದರೂ ಮಹಾತ್ಮ ಗಾಂಧಿ ಇಲ್ಲಿನ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗದಿರಲು ಬೇಡಿಕೊಂಡರು ಹಾಗೂ ಅವರನ್ನು ಇಲ್ಲೇ ಇರಿಸಿಕೊಳ್ಳಲು ಮನವೊಲಿಸಿಕೊಳ್ಳಲು ಕೋಲ್ಕತ್ತಾದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದರು. ಇದೇ ಕಾರಣ ಬಹುಸಂಖ್ಯಾತ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗದೆ ಭಾರತದಲ್ಲೇ ಉಳಿದುಕೊಂಡರು. ಇದೇ ಕಾರಣ ಇಂದಿಗೂ ಕೂಡ ಭಾರತದಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಕ್ಕಿಂತ ಹೆಚ್ಚು ಜನಸಂಖ್ಯೆಯ ಮುಸ್ಲಿಮರು ನೀವು ಭಾರತದಲ್ಲಿ ಕಾಣಬಹುದು. 1951 ಜನಗಣತಿಯ ಪ್ರಕಾರ ಭಾರತದಿಂದ 75 ಲಕ್ಷಕ್ಕಿಂತ ಹೆಚ್ಚು ಮುಸ್ಲಿಮರು ಪಾಕಿಸ್ತಾನಕ್ಕೆ ವಲಸೆ ಹೋದರೆ 80 ಲಕ್ಷಕ್ಕಿಂತ ಹೆಚ್ಚು ಹಿಂದೂಗಳು ಹಾಗೂ ಸಿಖ್ಖರು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬರುತ್ತಾರೆ. ಎರಡೂ ಕಡೆಗೂ ಅಗಾಧ ಪ್ರಮಾಣದಲ್ಲಿ ಮಾರಣ ಹೋಮ ನಡೆದು ಹೋಗುತ್ತದೆ. ಹೊಸದಾಗಿ ರಚಿಸಲ್ಪಟ್ಟ ಸರ್ಕಾರಗಳು ಇವುಗಳನ್ನ ತಡೆಯಲು ಸಂಪೂರ್ಣ ವಿಫಲವಾಗುತ್ತದೆ. ಆ ಕರಾಳ ದಿನಗಳಲ್ಲಿ ಮೃತರಾದವರ ಸಂಖ್ಯೆ ಸುಮಾರು 12 ರಿಂದ 15 ಲಕ್ಷ ಸ್ನೇಹಿತರೆ. ವಿಭಜನೆಯ ನಂತರದ ಬೃಹತ್ ಪ್ರಮಾಣದ ಜನವಲಸೆಯ ನಂತರವೂ ಜಾತ್ಯತೀತ ಭಾರತದಲ್ಲಿ ಪ್ರಪಂಚದ 2ನೇ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆ ಇದೆ. ಇದು ಇಸ್ಲಾಮಿಕ್ ದೇಶವಾದಂತಹ ಇಂಡೋನೇಷ್ಯಾದಿಂದ ಅತಿ ಹೆಚ್ಚು ಮುಸ್ಲಿಂ ಹೊಂದಿರುವಂತಹ ದೇಶವಾಗಿದೆ. ವಿಪರ್ಯಾಸ ನೋಡಿ ಸ್ನೇಹಿತರೆ, ಇಸ್ಲಾಮಿಕ್ ರಾಷ್ಟ್ರವಾದ ಪಾಕಿಸ್ತಾನದಲ್ಲಿ ಕೇವಲ 2% ಮಾತ್ರ ಅಲ್ಪಮತೀಯರು ಅಂದರೆ ಹಿಂದೂಗಳು ಹಾಗೂ ಸಿಖ್ಖರಿದ್ದಾರೆ. ಭಾರತಕ್ಕೆ ವಲಸೆ ಬಂದ ಬಹಳ ಹಿಂದೂಗಳು ಹಾಗೂ ಸಿಖ್ಖರು ಪಂಜಾಬ್ ಮತ್ತು ದೆಹಲಿ ಪ್ರದೇಶದಲ್ಲಿ ನೆಲೆಯೂರುತ್ತಾರೆ. ಹಿಂದೂಗಳು ಸಿಂಧಿಗಳು ಇಡೀ ಭಾರತದಲ್ಲಿ ಹಂಚಿ ಹೋದರೂ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಪ್ರಮುಖವಾಗಿ ನೆಲೆಸಿದ್ದಾರೆ. ಪೂರ್ವ ಪಾಕಿಸ್ತಾನ ಅಂದರೆ ಇಂದಿನ ಬಾಂಗ್ಲಾದೇಶದಿಂದ ಬಂದ ಬಂಗಾಳಿ ಹಿಂದೂಗಳು ಪೂರ್ವ ಭಾರತದ ಬಹುಪ್ರದೇಶದಲ್ಲಿ ಹಂಚಿ ಹೋಗಿದ್ದಾರೆ. ಸ್ನೇಹಿತರೆ, ಇಂತಹ ವಿಷಯಗಳನ್ನು ಕೇಳಿದರೆ ನಮಗೆಲ್ಲ ಬೇಜಾರುವಾಗುತ್ತದೆ. ಅಖಂಡ ಭಾರತವನ್ನು ಒಡೆದಂತಹ ಈ ವಿಷಯಗಳು ನಮಗೂ ಈಗಲೂ ಬೇಸರವನ್ನು ತರುತ್ತದೆ. ಆದರೆ ಈ ಅಖಂಡ ಭಾರತವನ್ನು ಈಗ ನಾವು ಕಟ್ಟುವುದೇ ನಮ್ಮ ಧ್ಯೇಯವಾಗಿದೆ. ಈ ಭಾರತವನ್ನು ಪ್ರಪಂಚದ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ ದೃಢ ವಿಶ್ವಾಸ ನಮ್ಮಲ್ಲಿದೆ. ಬನ್ನಿ ಸ್ನೇಹಿತರೆ, ಈ ಭಾರತಕ್ಕಾಗಿ ನಾವು ಶ್ರಮಿಸೋಣ. ಭಾರತವನ್ನು ನಂಬರ್ 1 ದೇಶವನ್ನಾಗಿ ಮಾಡೋಕೆ ಸಂಪೂರ್ಣವಾದ ಪ್ರಯತ್ನನ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.